ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಹಿಂದೂ ಧಾರ್ಮಿಕ ಸಮಿತಿ ಇದರ ಗಣೇಶೋತ್ಸವದ ಅಂಗವಾಗಿ ರೋರಿಂಗ್ ಟೈಗರ್ಸ್ 3ನೇ ವರ್ಷದ ಹುಲಿವೇಷದ ಲೋಬನ ಸೇವೆ ಕಾರ್ಯಕ್ರಮ ಸ್ಪರ್ಶ ಕಲಾಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದಕ್ಷಿಣ ಪ್ರಾಂತೀಯ ಕಾರ್ಯಕಾರಿಣಿ ಸದಸ್ಯ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿ ಮಾತನಾಡಿ, ಭಾರತೀಯ ಸಂಸ್ಕೃತಿಯನ್ನ ಕಲೆಯನ್ನ ಉಳಿಸುವ ಮತ್ತು ಬೆಳೆಸುವ ಕಾರ್ಯವನ್ನ ಯುವಕರ ತಂಡ ಮಾಡುತ್ತಿದೆ. ಇದು ಶ್ಲಾಘನೀಯ ಕಾರ್ಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಕ್ಯಾಪ್ಟನ್ ಬ್ರಜೇಶ್ ಚೌಟಾ, ಸಂದೇಶ್ ಶೆಟ್ಟಿ, ಶರಣ್ ಪಂಪ್ವೆಲ್ ಮತ್ತಿತರರು ಉಪಸ್ಥಿತರಿದ್ದರು. ಒಂದು ಕ್ಷಣ ಅಂತ ಅಂದ್ಕೊಂಡಿದ್ದೇನೆ. ರೋರಿಂಗ್ ಟೈಗರ್ಸ್ ಅಂದರೆ ಸಾಮಾನ್ಯ ಹುಲಿ ಅಲ್ಲ, ಗರ್ಜನೆ ಮಾಡೋ ಹುಲಿ ಅಂತ. ಅದಕ್ಕೆ ಕೆಳಗೆ ಹಾಕಿದ್ದಾರೆ ಯುನೈಟೆಡ್ ವಿ ರೋರ್ ಅಂತ. ಒಬ್ಬನೇ ಗರ್ಜನೆ ಮಾಡೋದಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ ಗರ್ಜನೆ ಮಾಡೋದು ಅಂತ. ಹಿಂದೂ ಸಮಾಜ ಹಾಗೆ ಆಗಬೇಕು ಅಂತ ನಮ್ಮೆಲ್ಲರ ಆಸೆ ಇರುವಂಥದ್ದು. ಹಿಂದಿನ ಕಾಲದಲ್ಲಿ ಹಿಂದೂ ಸಮಾಜ ಹಾಗೆ ಇತ್ತು. ಜಗತ್ತನ್ನು ಗೆದ್ದಂಥ ಭಾರಿ ಭಾರಿ ಜನ ನಮ್ಮ ದೇಶ ಮೇಲೆ ಆಕ್ರಮಣ ಮಾಡಿದಾಗಲೂ ಅದನ್ನು ಹಿಮ್ಮೆಟ್ಟಿಸಿದಂಥ ಸಿಂಹ ಗರ್ಜನೆ, ಹುಲಿ ಗರ್ಜನೆಯನ್ನು ಮಾಡಿದಂಥ ಸಾಹಸಿಗರು ನಮ್ಮ ದೇಶದಲ್ಲಿದ್ದರು. ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬಂದು ಅದು ಹುಲಿ ಹೋಗಿ ನರಿಯಾಗಿಬಿಟ್ಟಿದ್ದೇವೆ ನಾವು. ಮತ್ತೊಮ್ಮೆ ಹುಲಿ ಆಗುವಂಥ ಅವಶ್ಯಕತೆ ಇದೆ ಇವತ್ತಿನ ಸ್ಥಿತಿಯಲ್ಲಿ.